ಮಂಗಳೂರು ಉತ್ತರ ಕ್ಷೇತ್ರದ 13 ಗ್ರಾಮ ಪಂಚಾಯತ್ ಹಾಗೂ ಮೂಡಬಿದ್ರೆ ಬಂಟ್ವಾಳದ ಕೆಲವು ಗ್ರಾಮಗಳನ್ನು ಒಳಗೊಂಡಂತೆ ಜಲಜೀವನ್ ಮಿಷನ್ ಯೋಜನೆಯಡಿ ಗುರುಪುರ ಹಾಗೂ ನೇತ್ರಾವತಿಯಲ್ಲಿರುವ ಅಣೆಕಟ್ಟುಗಳಿಂದ ವರ್ಷಪೂರ್ತಿ ಸಮಸ್ಯೆಯಾಗದಂತೆ ಕುಡಿಯುವ ನೀರು ಅಗತ್ಯವಿರುವ ಗ್ರಾಮಗಳಿಗೆ ಪೂರೈಸಲು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವ ಕೆಎಸ್ ಈಶ್ವರಪ್ಪ ಅವರು 201 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಸ್ತೃತ ಡಿಪಿಆರ್ ರೂಪಿಸಿ ಕಾಮಗಾರಿ ಆರಂಭಿಸಲು ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಜಲಜೀವನ್ ಮಿಷನ್ ಗ್ರಾಮೀಣ ಭಾಗದ ಜನತೆಗೆ ಮುಟ್ಟಿಸಲು ಬೇಕಾದ ಕ್ರಮಗಳ ಕುರಿತು ನಡೆದ ವಿಶೇಷ ಸಭೆಯಲ್ಲಿ ಆದೇಶ ನೀಡಿದರು. ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಮಾಹಿತಿ ನೀಡಿ, ಗ್ರಾಮೀಣ ಭಾಗದಲ್ಲಿ ಹಲವೆಡೆ ಬೋರ್ವೆಲ್, ಮನೆ ನಳ್ಳಿ ಮೂಲಕ ನಿರಂತರ ನೀರು ಪೂರೈಕೆಗೆ ನೀರಿನ ಕೊರತೆ ಇಲ್ಲದೆ ಸಮಸ್ಯೆಯಾಗ್ತಾ ಇದೆ. ಈ ಸಂದರ್ಭದಲ್ಲಿ ನೀರು ಪೂರೈಸಲು ಜಲಜೀವನ ಮಿಷನ್ ಮೂಲಕ ಈ ಹಿಂದೆ ಇದ್ದ ಬಹುಗ್ರಾಮ ನೀರು ಪೂರೈಕೆಯಂತೆ ಅಣೆಕಟ್ಟುಗಳಿಂದ ಕುಡಿಯುವ ನೀರು ಪೂರೈಕೆಗೆ ಜಲಜೀವನ್ ಮಿಷನ್ನಲ್ಲೂ ಅವಕಾಶ ನೀಡಬೇಕು. ಪೈಪ್ಲೈನ್, ಪಂಪ್ ಅಳವಡಿಕೆ, ನೀರು ಶುದ್ಧೀಕರಣ ಘಟಕ ಸಹಿತ ವಿವಿಧ ಸೌಲಭ್ಯ ಹೆಚ್ಚಿನ ಅನುದಾನದಲ್ಲಿ ಅಗತ್ಯವಿದೆ ಎಂದು ಮನವಿ ಮಾಡಿದರು. ಇದಕ್ಕೆ ಪೂರಕವಾಗಿ ಪ್ರತಿಕ್ರಿಯಿಸಿದ ಸಚಿವರು, ಕುಡಿಯುವ ನೀರಿನ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲು ಇಲಾಖೆ ಸಹಕಾರ ನೀಡುತ್ತದೆ ಎಂದು ಭರವಸೆ ನೀಡಿದರು. ಮಾರ್ಚ್ ಒಳಗೆ ಒಂದು ಕಳೆದೆ. ಮಾರ್ಚಿಂದ ಇದನ್ನ ಟೆಂಡರ್ ಫೈನಲ್ ಆಗ್ಬಿಟ್ಟಿತ್ತು. ಮಾಡ್ಬೇಕಾಗ್ತದೆ ಸರ್, ಇಲ್ಲಾಂದ್ರೆ ಆಮೇಲೆ ಅದೊಂದು ಇದು ಬರ್ತದಲ್ಲ, ಬಿಫೋರ್ 31st ಮಾರ್ಚ್ ಅಡ್ರೆಸ್ ಮಾಡಲಿಲ್ಲ ಅಂದ್ರೆ ಅದು ಎಲಿಜಿಬಿಲಿಟಿ ಬರೋದು CJM ಫಾರ್ 3 years ಪ್ರಾಜೆಕ್ಟ್. ಫಾರ್ 2 years ಪ್ರಾಜೆಕ್ಟ್ 24-22 ಅಂತ ಇದೆ. 31st ಮಾರ್ಚ್ 2021 ಒಳಗೆ ನಾವು ವರ್ಕೌಟ್ ಮಾಡಬೇಕು. 3 years ಇಂಪ್ಲಿಮೆಂಟೇಷನ್ ಇರೋ ಸ್ಕೀಮ್ ಅಲ್ಲಿ ಇವೆಲ್ಲ 3 years ಸ್ಕೀಮ್. ಈಗ ಏನ್ ಮಾಡ್ತಿದ್ರಿ? ಅಲ್ಲ, ನನಗೆ ಗೊತ್ತಿಲ್ಲ. ನೀವು ಇದೊಂದು ಕೂತು ಇಲ್ಲಿ ಯಾರಿದ್ದಾರೆ ಹೇಳ್ಕೊಳ್ಬೋದು. ಇದ್ರದ್ದು ಏನೇನು ಮಾಡಬೇಕು, ಟೆಂಡರ್ ಕರಿಯಬೇಕು, ನೀವು ಜವಾಬ್ದಾರಿ ಕೇಳಿ. ಎಷ್ಟಲ್ಲ ನೀವು ಮಾಡಲಿಲ್ಲ ಅಂತಂದ್ರೆ ನಾವು ನಿಮ್ದೇ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಯಾಕಂದ್ರೆ ಇಲ್ಲಿ 100 ಪ್ರೋಗ್ರಾಮ್ 200 ಗೊತ್ತಿರ್ತಾರೆ. ಇವಾಗ ನಾವು ಮಾಡಲಿಲ್ಲ ಅಂದ್ರೆ ಒಂದು 4 ಬೈಬೋದು. ಅದಕ್ಕೆ ನಮಗೆ ತೃಪ್ತಿ ಆಗಲ್ಲ. ಈ ಕೆಲಸ ಆಗ್ತದೆ. ಎವ್ರಿ ಡೇ ಬಂದು ಕೂತ್ಕೊಳ್ಳಿ. ಪುಸ್ತಕದಾಗೆಲ್ಲ ಯಾವ ವಾರದ ದಿನ ಸಭೆಯಲ್ಲಿ ಶಾಸಕರಾದ ಉಮಾನಾಥ್ ಕೋಟ್ಯನ್, ರಾಜೇಶ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಅತೀಕ್, ಮುಖ್ಯ ಇಂಜಿನಿಯರ್ಗಳು ಮತ್ತಿತರರು ಉಪಸ್ಥಿತರಿದ್ದರು.